ನಗರದ ಹಂಪನಕಟ್ಟೆಯ ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ಬಾಕಿ ಇರುವ ಮೇಲ್ಛಾವಣಿ ಕಾಮಗಾರಿಗೆ ಶಿಲಾನ್ಯಾಸವನ್ನು ಶುಕ್ರವಾರ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ನೆರವೇರಿಸಿದರು. ಶಾಸಕ ವೇದವ್ಯಾಸ್ ಕಾಮತ್, ಉಪಮೇಯರ್ ಸುನೀತಾ, ಪ್ರತಿಪಕ್ಷದ ನಾಯಕ ಪ್ರವೀಣ್ ಚಂದ್ರ ಆಳ್ವ, ಸದಸ್ಯರಾದ ದಿವಾಕರ್ ಪಾಂಡೇಶ್ವರ, ಗಣೇಶ್ ಕುಲಾಲ್, ಶೈಲೇಶ್, ಸಂದೀಪ್ ಗೊರಡಿ, ಸಾಮಾಜಿಕ ಕಾರ್ಯಕರ್ತ ಜಿಕೆ ಭಟ್, ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಅಜೀಜ್ ಪರ್ತಿಪಾಡಿ, ಉಪಾಧ್ಯಕ್ಷ ರಾಮಚಂದ್ರ ನಾಯಕ್, ಜಯಶೀಲ್ ಅಡ್ಯಂತಯ, ಸ್ಮಾರ್ಟ್ ಸಿಟಿ ಜನರಲ್ ಮ್ಯಾನೇಜರ್ ಅರುಣ್ ಪ್ರಭಾ ಉಪಸ್ಥಿತರಿದ್ದರು. ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ 2 ಬಸ್ ಶೆಲ್ಟರ್ಗಳನ್ನು ನಿರ್ಮಿಸಲಾಗಿದೆ. ಎಲ್ಲ ಕಡೆಗಳಿಂದ ಆಗಮಿಸುವ ಪ್ರಯಾಣಿಕರಿಗೆ ಈ ಶೆಲ್ಟರ್ ಪ್ರಯೋಜನವಾಗಲಿದೆ. ಒಂದು ಶೆಲ್ಟರ್ ತಲಾ 85 ಮೀಟರ್ ಉದ್ದ ಇದ್ದು 3 ಮೀಟರ್ ಅಗಲ ಹಾಗೂ 4.25 ಮೀಟರ್ ವಿಸ್ತಾರ ಇರಲಿದೆ. ಒಂದು ಬದಿಯಲ್ಲಿ ಅದರಂತೆ ಒಟ್ಟು 12 ಬಸ್ಸುಗಳಿಗೆ ನಿಲ್ಲಲು ಅವಕಾಶ ಇದೆ. ಈ ರೀತಿ ಒಟ್ಟು 5.5 ಶೆಲ್ಟರ್ಗಳನ್ನು ಏಕಕಾಲದಲ್ಲಿ ಒಟ್ಟು 66 ಬಸ್ ನಿಲುಗಡೆ ಸಾಧ್ಯವಾಗಲಿದೆ ಎಂದು ಹೇಳಿದರು. ಇಲ್ಲಿಯ ಸ್ಥಳೀಯ ಮಹಾನಗರ ಪಾಲಿಕೆಯ ಸದಸ್ಯರಾಗಿರತಕ್ಕಂಥ ದಿವಾಕರ್ ಅವರು ನಮ್ಮಲ್ಲಿ ಈ ಒಂದು ಬಸ್ ಸ್ಟ್ಯಾಂಡಿನ ಉನ್ನತೀಕರಣ ಆಗಬೇಕು. ಈಗಾಗಲೇ ಇಲ್ಲಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಇದೆ. ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಇಲ್ಲ. ಹಾಗೆಯೇ ಬಿಸಿಲಲ್ಲಿ ಸಾರ್ವಜನಿಕರು ನಿಲ್ಲಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಎಂಬುದಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನಾನು, ಶಾಸಕರು, ಹಾಗೆ ನಮ್ಮ ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರಾಗಿರತಕ್ಕಂತಹ ದಿವಾಕರ್ ಅವರು ಇಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರ ಸೂಚನೆಯ ಮೇರೆಗೆ ಈ ಏನು ಬಸ್ ಶೆಲ್ಟರನ್ನು ತಕ್ಷಣ ಅಭಿವೃದ್ಧಿ ಮಾಡಬೇಕೆಂಬಂತ ಜನರ ಅವಶ್ಯಕತೆಗಳನ್ನು ಪೂರೈಸುವಂಥ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ. ಬೇರೆ ಇವತ್ತು ಅನುದಾನಗಳು, ರಾಜ್ಯ ಸರ್ಕಾರದ ಅನುದಾನಗಳು ಬೇರೆ ಯಾವುದನ್ನು ನಮಗೆ ಜೋಡಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಮೇಯರ್ ಅವರು ಕೊಟ್ಟ ಮಾತಿನ ಪ್ರಕಾರ ನಾನು ಮತ್ತು ಮೇಯರ್ ಬಂದ ನಂತರ ಈ ಶೆಲ್ಟರ್ ಆಗಬೇಕು ಅಂತ ಹೇಳಿದ ಚಿಂತನೆ ಅವತ್ತೊಂದು 7-8 ತಿಂಗಳ ಹಿಂದೆ ಬಂದಾಗ ಪುನರಪಿ ಮೇಯರ್ ಅವರು ವಿಶೇಷವಾಗಿ ಸ್ಮಾರ್ಟ್ ಸಿಟಿಯಲ್ಲಿ ತಮ್ಮ ಪ್ರಸ್ತಾವನೆಯನ್ನು ಒಂದು ನಿರ್ದೇಶಕರಾಗಿ ಅದನ್ನು ಇಟ್ಟು ಜನರ ಕಷ್ಟಗಳು, ಬಿಸಿಲು ಗಾಳಿ ಮಳೆ ಬಂದಾಗ ಪಡುವಂಥ ಕಷ್ಟಗಳನ್ನು ಅರಿತುಕೊಂಡು ಇಲ್ಲಿ ಈ